ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ದೇಶದಲ್ಲಿ ಈಗ ಗೊಂದಲ ಸೃಷ್ಟಿಯಾಗಿದೆ. ಕೇಂದ್ರ ಸರ್ಕಾರ ಕೂಡಲೇ ಸ್ಪಷ್ಟನೆ ನೀಡಲಿ, ಪ್ರತಿ ರಾಜ್ಯದಲ್ಲಿ ಸಿಎಂ ಗೃಹ ಸಚಿವರು ಗೊಂದಲ ನಿವಾರಿಸಲಿ ಅಂತ ಶಾಸಕ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮುಖ್ಯಮಂತ್ರಿಗಳು ರಾಜ್ಯದ ಜನರಲ್ಲಿ ವಿಶ್ವಾಸವನ್ನ ಮೂಡಿಸುವ ಕೆಲಸ ಮಾಡಲಿ. ಮನೆ ಮನೆಯಲ್ಲಿ ಆಶಾ ಕಾರ್ಯಕರ್ತೆಯರು ಹೋದಾಗ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಜನರಲ್ಲಿ ಪೌರತ್ವ ಕಾಯ್ದೆ ಕುರಿತು ಗೊಂದಲ ಸೃಷ್ಟಿಯಾಗಿದೆ. ಸರ್ಕಾರ, ಆಡಳಿತ ಮಂಡಳಿಗಳು, ಪತ್ರಕರ್ತರು ಅರಿವು ಮೂಡಿಸಬೇಕಾಗಿದೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಈ ಜಾಗೃತಿ ನಡೀಬೇಕಾಗಿದೆ ಅಂತ ಹೇಳಿದರು. ಚೀಫ್ ಮಿನಿಸ್ಟರ್ ಅಥವಾ ಗೃಹ ಸಚಿವರು ಇದೇ ನಮ್ಮ ಜಿಲ್ಲೆ ಮಾತ್ರ ಸಮಸ್ಯೆ ಅಲ್ಲ, ಇದು ರಾಜ್ಯದ ಸಮಸ್ಯೆ. ರಾಜ್ಯಕ್ಕೆ ಸ್ಪಷ್ಟವಾದ ಮಾಹಿತಿ ಕೊಟ್ಟು ನಾವೆಲ್ಲಿ ಕೂಡ ಈ ಸಂಬಂಧಪಟ್ಟ ಯಾವುದೇ ಮಾಹಿತಿ ಕಲೆ ಹಾಕಲಿಕ್ಕೆ, ಅದು NPR ಇರಲಿ, ನಮ್ಮ ಇನ್ನೊಂದು NRC ಇರಲಿ, ಯಾವುದಕ್ಕೆ ಕೂಡ ನಾವು ಆದೇಶ ಕೊಡಲಿಲ್ಲ. ಮತ್ತು ಯಾವುದೇ ಗೊಂದಲ ಬೇಡ. ದಿನನಿತ್ಯದ ಚಟುವಟಿಕೆಯಲ್ಲಿ ಇವತ್ತು ಆಡಳಿತ ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ವಿಶ್ವಾಸ ಬರೆಸುವಂತ ಒಂದು ಹೇಳಿಕೆಯನ್ನು ಕೊಡಬೇಕು. ಒಂದು, ಒಬ್ಬರನ್ನು ಕೂಡ 4 ಕೌನ್ಸಿಲರ್ ಒಬ್ಬರನ್ನು ಕೂಡ ಕರೀಲಿಲ್ಲ. ಸೆಕೆಂಡ್, ಶಾಲಾ ಸಮಿತಿಯ ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಒಬ್ಬ ಅಧ್ಯಕ್ಷನಿಗೆ ಒಂದು ಸದಸ್ಯರನ್ನು ಕೂಡ ಅಲ್ಲಿ ಕರೀಲಿಲ್ಲ. ಮೂರನೇದು, ಈ MFC ಕ್ಲಬ್, ಡೈಮಂಡ್ ಕ್ಲಬ್, ಇನ್ನು ನಮ್ಮ ಉಲ್ಲಾಲ್ ಬೈಲ್ದಾರ್ ಕ್ಲಬ್ ಅವರನ್ನು ಒಬ್ಬರನ್ನು ಕೊಡೋದಕ್ಕೆ ಮೊದಲೇ ನಾಗರಿಕ ಸಮಿತಿ ಅಂತ ಮಾರಪ್ಪಣ ಹಿರಿಯರು ಪಾಪ ಸ್ಕೂಲ್ ಬಗೆಗಿಂದಲೂ ಯಾರು ಮಾಹಿತಿ ಇಲ್ಲ, ಯಾರು ಕನ್ಸರ್ನ್ ಇಲ್ಲದಂತ ಹೊರಗಿನ ಜಿಲ್ಲಾ ಪಂಚಾಯತ್ ಸದಸ್ಯರು, ಹೊರಗಿನ ಪೊಲಿಟಿಕಲ್ ಲೀಡರ್ಸ್ ಅವ್ರು ಬಂದು ಅಲ್ಲಿ ಮಾಡ್ತಾರೆ. ನಾನು ಇವತ್ತು ನೋಡಿದೆ ಪೇಪರಲ್ಲಿ ಇದಕ್ಕೆ. ಸೊ ಅಲ್ಲಿ ಈಗ ಲೋಕಲ್ ಅವರಿಗೆ ಬೇಸಾದಂಥ ವಿಚಾರ ಅದು. ಇದನ್ನು ನಾನು ಉಸ್ತುವಾರಿ ಸಚಿವರಿಗೆ ಕೂಡ ಮಾತಾಡಿದ್ದೇನೆ. ಯಾಕೆಂತೇಳಿ ಕಾರ್ಯಕರ್ತರು 4 ಉಸ್ತುವಾರಿ ಸಚಿವರಾಗ ಬರ್ತಿತ್ತು, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಅಲ್ಲಿ ಹಕ್ಕುಪತ್ರ ಕೊಡಿ. ಅದು ನಾವು ಲೋಕಲ್ ನಮ್ಮ ಯಾರು ರೆಪ್ರೆಸೆಂಟೇಟಿವ್ಗೆ ಗೌರವ ಕೊಟ್ಟು ಅದನ್ನು ಮಾಡುವಂಥದ್ದು. ಸೊ ಇದನ್ನು ವಿಚಾರಕ್ಕೆ ಅವ್ರು ಹೇಳಿದ್ದೇನೆ. ಸೊ ಇದರ ಬಗ್ಗೆ ನಾನು ಕೂಡ ಇವತ್ತು ಅಸೆಂಬ್ಲಿಯಲ್ಲಿ ಹಕ್ಕು ಜೊತೆ ಮಂಡಿಸಬೇಕು ನಾನು ಕೂಡ ತೀರ್ಮಾನ ಮಾಡಿದ್ದೇನೆ. ನಾನು ಯಾಕೆ ನಾನು ಗೆಲ್ಲಿ ಪಬ್ಲಿಕನ್ನು ಮಾತಾಡಲಿಕ್ಕೆ ಇಷ್ಟ ಇಲ್ಲ, ಎಲ್ಲಿ ನಾನು ಪ್ರತಿನಿಧಿಯಾಗಿ ಮಾತಾಡಬೇಕಂತ ಮಾತಾಡ್ತೇನೆ.